ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ DRP ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕಲ್ವಾ? ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಇವತ್ತು ಒಂದು ಆಲೂ ಟಿಕ್ಕಿ. ಬಟಾಟೆ, ಬಾಯ್ಲ್ ಬಟಾಟೆಯಿಂದ ಮಾಡುವಂಥದ್ದು ಚಾಟ್ಸ್. ನೀವು ಈಗ ರೋಡ್ ಸೈಡ್ ಎಲ್ಲ ಚಾಟ್ಸ್ ತಿಂತೀರಿ, ಇವತ್ತು ಇಲ್ಲಿಯೇ ತಿನ್ನುವ. ಓಕೆ, ಈ ಟಿಕ್ಕಿಂದ ಹೇಳಿದಾಗ ನಿಮಗೆ ಎಂತ ನೆನಪಾಗ್ತದೆ? ಕಿವಿಗೆ ಹಾಕುವ ಟಿಕ್ಕಿ, ಆನೆಗೆ ಇಡುವ ಟಿಕ್ಕಿ ನೋಡಿ, ತಿನ್ನುವ ಟಿಕ್ಕಿ. ಇದು ತಿನ್ನುವ ಟಿಕ್ಕಿ, ಆಲೂ ಟಿಕ್ಕಿ ಅಂತ. ಇನ್ನೊಂದು ಬಾದಾಮ್ ಪೂರಿ. ಬಾದಾಮ್ ಪೂರಿಯಾ? ಒಂದು ಖಾರ, ಒಂದು ಸ್ವೀಟ್ ಅಲ್ಲ, ಬಾದಾಮ್ ಪೂರಿಯಾ? ಹೌದು. ಇದು ನಾರ್ಮಲ್ ಆಗಿ ಗಮತ ಇರ್ಬೋದು. ಬಾದಾಮ್ ಹಾಕಿ ಪೂರಿ ಮಾಡ್ತಿದ್ದೀರಲ್ಲ? ಬಾದಾಮ್ ಹಾಕಿ ಪೂರಿ ಮಾಡ್ತಾ ಇಲ್ಲ, ಅದಕ್ಕೆ ಹೆಸರು ಬಾದಾಮ್ ಪೂರಿ. ಹೆಸರು ಬಾದಾಮ್ ಪೂರಿ. ಅದು ಏನು ಅಂತೇಳಿ ಅಡುಗೆ ಮೇಲೆ ನೋಡೋಣ. ಆದರೆ ಎರಡು ಮಳಿಗೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತಲ್ಲ? ಆಯ್ತು. ಈಗ ಫಸ್ಟಿಗೆ ನೋಡುವಾಗ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಉಂಟು. ಹೌದು. ಮಿಕ್ಸರ್ ಉಂಟು, ಆಮೇಲೆ ಏನು ಪೊಟ್ಯಾಟೊ ಉಂಟಲ್ಲ? ಪೊಟ್ಯಾಟೊ. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಆಲೂ ಟಿಕ್ಕಿಯಾ? ಓಕೆ. ಫಸ್ಟಿಗೆ ಖಾರ ಮಾಡುವ, ಮತ್ತೆ ಸಿಹಿ ಮಾಡುವ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ. ಈಗ ನೀವು ಆಲೂಗಡ್ಡೆನ ಬೇಯಿಸಿ ತಂದಿದ್ರಾ? 3 ಆಲೂಗಡ್ಡೆ ಉಂಟು ಇದರಲ್ಲಿ. ಇದನ್ನು ಉಪ್ಪು ಹಾಕಿ ಬೇಯಿಸಿದ್ದೇನೆ. ಹೌದು. ಮತ್ತೆ ಇನ್ನು ಬೇಕಾದ್ರೆ ಉಪ್ಪು ನಾವು ನೋಡಿ ಹಾಕಿದ್ರೆ ನೋಡಿ ಮಸಾಲೆಗೆ ಹಾಕೊಳ್ಳೋದು. ಮಸಾಲೆಗೆ. ಓಕೆ. 3 ಬಟಾಟೆ ಉಂಟು ಇದರಲ್ಲಿ. ಅಷ್ಟು ಬೇಯಬೇಕಾ? ಈಗ ನಾವು ಟಿಕ್ಕಿ ಮಾಡುವಾಗ ಸ್ವಲ್ಪ ಏನಾದರೂ ಪೀಸ್ ತೆಗಿಬೇಕಲ್ಲ? ಇಲ್ಲ, ನಮಗೆ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು. ಹೌದೌದು. ಇದು ಬೇರೆ. ಅದಕ್ಕೆ ನಮಗೆ ಅಕ್ಕಿ ಹಿಟ್ಟು, ಕಾರ್ನ್ ಫ್ಲವರ್ ಎಲ್ಲ ಹಾಕಬೇಕಲ್ಲ, ಹಾಗೆ. ಓಕೆ. ಸ್ವಲ್ಪ ಜಾಸ್ತಿನೇ ಇದು ಬೇಯಬೇಕು, ಕರೆಕ್ಟಾಗಿ ಬೇಯಬೇಕಾಗು. ಈಗ ಇದಕ್ಕೆ ನೋಡಿ, ಧನಿಯಾ ಪುಡಿ, ಕೊತ್ತಂಬರಿ ಪುಡಿ ಅರ್ಧ ಚಮಚ, ಜೀರಿಗೆ ಪುಡಿ, ಒಂದು 3/4 ಸ್ಪೂನು, ಆಮೇಲೆ ಗರಂ ಮಸಾಲ, ಇದು ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಆಮೇಲೆ ಮೆಣಸಿನ ಹುಡಿ. ಖಾರ ಎಷ್ಟು ಬೇಕು ನಿಮಗೆ, ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ನಾನೊಂದು ಅರ್ಧ ಸ್ಪೂನು ಹಾಕಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಖಾರ ಟೆಪ್ಪೆ ಬರೋದಲ್ಲ, ಹಾಗಾಗಿ ಜಾಸ್ತಿ ಇದ್ದರೂ ನಡೀತದೆ. ಸ್ವಲ್ಪ ಅರಸಿನ. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು. ಈಗ ಇದಕ್ಕೆ ಇದು ಅಕ್ಕಿ ಹಿಟ್ಟು ಹಾಕೋದಲ್ಲ? ಒಂದು 2 ಸ್ಪೂನಷ್ಟು ಅಕ್ಕಿ ಪುಡಿ. ಆಮೇಲೆ ಕಾರ್ನ್ ಓಕೆ. ಇದು ಸ್ವಲ್ಪ ಏನು ಕರೆಕ್ಟಾಗಿ ಬೈಂಡಿಂಗ್ ಬೇಕು ನಮಗೆ. ಇದು ಈಗ 3 ಹಾಕಿದೆ, 3 ಸ್ಪೂನು. ಮತ್ತೆ ಬೇಕಾದರೆ ನಾವು ನೋಡಿ ಹಾಕುವ. ನೋಡಿ ಹಾಕೊಳ್ಬೋದು. ಹೌದು. ಕೊತ್ತಂಬರಿ ಸೊಪ್ಪು. ಇದು ನಾವು ಪೊಟ್ಯಾಟೊ ಅಂತ ಹೇಳಿದಾಗ ಖಾಲಿ ಪೊಟ್ಯಾಟೊ ಮಾತ್ರ ಅಲ್ಲ? ಹೌದು. ಅಲ್ಲ, ಇದರಲ್ಲಿ ಪೊಟ್ಯಾಟೊ ಮಾತ್ರ ಉಂಟು. ಬೇಕಾದರೆ ವೆಜ್ ಥರ ಬೇರೆ ಬೇರೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕ್ತೇನೆ. ಆಲೂ ಬೇಯಿಸಿದ್ದೇನೆ, ಉಪ್ಪು ಹಾಕಿದ್ದೇನೆ. ಈಗ ನಮಗೆ ಮಸಾಲೆ ಎಲ್ಲ ಆಗುವಾಗ ಸ್ವಲ್ಪ ಬೇಕಾಗ್ತದೆ. ನಿಮ್ಮ ಅಡುಗೆಯಲ್ಲಿ ಹಾಗೆಲ್ಲ? ಹೌದು. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಒಮ್ಮೆ ಹಾಕಿ ಏನು? ಹೌದು. ಈಗ ನಾವು ಸ್ವಲ್ಪ ಕೈ ಆಡಿಸುವ. ಕರೆಕ್ಟಾಗಿ. ಹೌದು, ಕೈಯಲ್ಲೇ ಅಡುಗೆ ಮಾಡಬೇಕಲ್ಲ. ನೀರೇನು ಹಾಕ್ಬೇಕು? ಬೇಡ, ನೀರು ಬೇಡ ನಮಗೆ. ಪೊಟ್ಯಾಟೊದಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದೆ. ಇದೆಲ್ಲ ಯಾವುದು ಊಟಕ್ಕೆ ಹೇಗೆ? ಇಲ್ಲ, ಇದು ಸಂಜೆ ಹೊತ್ತು ಸ್ನ್ಯಾಕ್ಸ್. ಇದು ಚಾಟ್ಸ್ ಐಟಮ್ ಇದೆಲ್ಲ. ಹೌದು. ಓಕೆ. ನಾನು ಅಂದ್ಕೊಂಡೆ ನೀವು ಪೊಟ್ಯಾಟೊ ಟಿಕ್ಕಿ ಅಂದಾಗ ಅದನ್ನು ಪೀಸ್ ಥರ ಏನಾದರೂ ಮಾಡಿ ಪಲ್ಯ ಮಾಡೋದಂತ ಎನಿಸಿದ್ರೆ. ಪಲ್ಯ ಮಾಡೋದು ಅಂತ ಹೇಳಿ ಹಾಗೆ ನೋಡಿ. ಈಗ ಇನ್ನು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕುವ. ಓಕೆ. ನೋಡ್ಕೊಂಡು ಹಾಕಬೇಕು ನೀವು. ಹೌದು. ಇಷ್ಟೊತ್ತಿಗೆ ಆಯಿಲ್ ಬಿಸಿ ಇಡೋದಾ? ಆಯಿಲ್ ಬಿಸಿಗೆ ಇಡಿ. ಓಕೆ. ಹಾಗೆ ಒಲೆ ಉರಿಸ್ಬೇಕಲ್ಲ? ಉರಿಸ್ಬೇಕು. ಆಯಿಲ್ ಬೇಕಲ್ಲ? ಓಕೆ. ಹಾಕೊಳ್ಳೋದಾ? ಹಾಕಿ. ಯಾವುದು ಆಯಿಲ್ ಕೂಡ ನೀವು ಹಾಕ್ಬೋದು. ನಮಗೆ ಯಾವುದು ಆಯಿಲ್ ಬೇಕು ಎಲ್ಲ ಬೇಡ. ನಮಗೆ ಇದು ಡೀಪ್ ಫ್ರೈ ಥರ ಅಲ್ಲ, ತವಾ ಫ್ರೈ. ಅಂದರೆ ನಾವು ಬಾಯ್ಲು ಆಲ್ರೆಡಿ ಇದು ಬಾಯ್ಲ್ ಮಾಡಿದ್ದೇವಲ್ವಾ? ಹೌದು. ಪೊಟ್ಯಾಟೊ ಬಾಯ್ಲ್ ಮಾಡಿ. ಹೌದು. ಜಸ್ಟ್ ಒಂದು ಮಸಾಲೆ ಬೇಯಲಿಕ್ಕೆ ಮಾತ್ರ. ಅಷ್ಟೇ. ಈಗ ನಮ್ಮದು ಮಸಾಲ ರೆಡಿ ಆಗಿದೆ. ಇದನ್ನು ನಾವು ಈಗ ಇದು ಆಯಿಲ್ ಸ್ವಲ್ಪ ಸ್ಲೋ ಇಡಲಲ್ಲ?
ಅದು ಆಯಿಲ್ ಇದು ಸ್ವಲ್ಪ ಈಚೆ ಕೊಡಿ. ಓಕೆ. ಈಗ ಸ್ವಲ್ಪ ಕೈಗೆ ಆಯಿಲ್ ಹಾಕಿ. ಓಕೆ. ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಉಂಟಾ? ಹೌದು. ಈಗ ಟಿಕ್ಕಿ ಥರ ಮಾಡಬೇಕು ಅದನ್ನು. ಟಿಕ್ಕಿ ಥರ ಮಾಡಬೇಕಲ್ಲ? ಇದು ಟಿಕ್ಕಿ. ಈಗ ಆಲೂ ಟಿಕ್ಕಿ. ಆಲೂ ಟಿಕ್ಕಿ ಓಕೆ. ಇದನ್ನು ಆ ಥರ ಬರುತ್ತಲ್ಲ ಕಾರ್ನ್ ಫ್ಲೋರಲ್ಲಿ ಆ ಥರ ಅದು ಬೇಕಲ್ಲ? ಅದ್ದಿ ಹೀಗೆ ಇಡಬೇಕು. ಓಕೆ. ಇದು ನೀವು ಬೇರೆ ವೆಜಿಟೇಬಲ್ ಬೇಕಾದರೆ ಅದನ್ನೆಲ್ಲ ಹಾಕಿ ಇದಕ್ಕೆ ಹೌದು. ಇದರೊಟ್ಟಿಗೆ ಕಾರ್ನ್ ಕೂಡ ಹಾಕಿ, ಇಲ್ಲದೆ ಕಾರ್ನ್ ಆಲೂ ಆ ಥರ ಏನು ಹಾಕ್ಬೋದು. ಹಾಕೋಲ್ಲ. ಇದು ಜಸ್ಟ್ ನಮ್ಮದು ಆಲೂ ಟಿಕ್ಕಿ ಅಲ್ಲ? ಆಲೂ ಟಿಕ್ಕಿ, ಹೌದು. ಸೊ ನಾವು ಆಲೂ ಅಷ್ಟೇ ಹಾಕಿರೋದು. ಹೌದು. ಮತ್ತು ಜಾಸ್ತಿ ತರಕಾರಿ ಆ್ಯಡ್ ಮಾಡಿಕೊಂಡ್ರು ಕೂಡ ಸ್ವಲ್ಪ ಹೌದು. ಅದು ಮತ್ತೆ ವೆಜಿಟೇಬಲ್ ಟಿಕ್ಕಿ ಹಾಕಿ ಗ್ಯಾಸ್ ಸ್ವಲ್ಪ ಸ್ಲೋ ಇರಲಿ. ಓಕೆ. ಆಲ್ಮೋಸ್ಟ್ ರೆಡಿ ಅಂತ ಆಗ್ಬೋದಲ್ಲ? ಹೌದು. ನಮ್ಮದು ಆಲೂ ಟಿಕ್ಕಿ ಎಲ್ಲ ಈಗ ರೆಡಿ ಆಗಿದೆ. ಇನ್ನು ಜಸ್ಟ್ ಲೈಟ್ ಫ್ರೈ ಮಾಡೋದು ಮಾತ್ರ ಬಾಕಿ. ಈಗ ನಮ್ಮದು ಆಲೂ ಟಿಕ್ಕಿ ಫ್ರೈ ಮಾಡಲಿಕ್ಕೆ ರೆಡಿ ಆಗಿದೆ. ಫ್ರೈ ಮಾಡಲಿಕ್ಕೆ ಈಗ ಇಲ್ಲಿ ಅಲ್ಲಿ ಮಿಕ್ಸರ್ ಎಲ್ಲ ಕಾಣ್ತದೆ ಅದು? ಹೌದು. ಅದನ್ನು ಫ್ರೈ ಮಾಡಿದ ನಂತರ ಅದೆಲ್ಲ ಹಾಕಿ ಒಟ್ಟಿಗೆ ತಿನ್ನಲಿಕ್ಕೆ ಇದನ್ನು ನೋಡಿ ಹೀಗೆಲ್ಲ ಇಟ್ಕೊಂಡು ಹೋದ್ರೆ ಇದು ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಕಾಲೇಜಿಂದ ಎಲ್ಲ ಬರುವಾಗ ಖುಷಿ ಆಗ್ತದೆ. ಆ ಥರ ಮಾಡಿಕೊಟ್ರೆ ಗಮ್ಮತ್ತೆ. ಹೊರಗಡೆ ಹೋಗಿ ತಿನ್ನುವುದಕ್ಕಿಂತ ನಾವು ಮನೆಯಲ್ಲಿ ಆದಷ್ಟು ತಿಂದರೆ ಒಳ್ಳೇದಲ್ವಾ? ಮನೆಯಲ್ಲಿ ಆಕ್ಚುಲಿ ಯಾವಾಗಲೂ ಇರುವುದು ಹೇಗೆ, ಬೆಳಿಗ್ಗೆ ಇದು ತಿಂಡಿ ಸಂಜೆ ಇರುತ್ತೆ. ಅದು ಕರೆಕ್ಟ್. ಹಾಗೆ ಹೊರಗಡೆ ತಿನ್ಲಿಕ್ಕೆ ಹೋಗ್ತಾರೆ ಮಕ್ಕಳು. ಬಟ್ ಈ ಥರ ರೆಡಿ ಮಾಡಿ ಒಂದು 2 ದಿವಸ ಇಟ್ಟರೆ ಮನೆಯಲ್ಲೇ ಬಂದು ತಿಂತಾರೆ. ಓಕೆ. ಆಯಿಲ್ ಸಾಕಾಗುತ್ತಲ್ಲ? ಸಾಕು. ಇದಕ್ಕೆ ಮತ್ತೆ ಅಕ್ಕಿ ಹಿಟ್ಟು ಮತ್ತು ಏನು ಕಾರ್ನ್ ಹಾಕಿದ ಕಾರಣ ಟೇಸ್ಟ್ ಅಂತ ಗಮ್ಮತ್ತು. ಹೌದು. ಖಾಲಿ ಹಾಲುದು ಮಾತ್ರ ಟೇಸ್ಟ್ ಅಲ್ಲ, ಹಾಗಾಗಿ ಎಲ್ರಿಗೂ ಇಷ್ಟ ಆಗ್ಬೋದು. ಹೌದು. ಮತ್ತು ಮಸಾಲೆ ಎಲ್ಲ ಉಂಟು, ಮೆಣಸಿನ ಹುಡಿ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕಿದ್ದೀವಲ್ಲ. ಇದೆ ಈಗ ಚಟ್ನಿ ಜೊತೆ ಆ ಥರ ಟೇಸ್ಟ್ ಮಾಡ್ಬೋದು. ಚಟ್ನಿ ಜೊತೆ, ಗ್ರೀನ್ ಚಟ್ನಿ ಜೊತೆ. ಓಕೆ. ಇಲ್ಲಾಂದ್ರೆ ಹೀಗೆ ತಿನ್ಬೋದಲ್ಲ? ಹೀಗೆ ತಿನ್ಬೋದು. ಅಂದರೆ ಮಸಾಲೆ ಎಲ್ಲ ಇದೆ ಅಲ್ಲ, ಅದು ಗ್ರೀನ್ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿ ಆಗ್ತದೆ. ಇನ್ನೂ ಚೆನ್ನಾಗಿರುತ್ತಲ್ಲ? ಹೌದು. ಅದು ಬಾಯ್ಲ್ ಸಾಫ್ಟ್ ಆಗಿರ್ತದೆ. ಸ್ವಲ್ಪ ನಿಧಾನ. ಇದಕ್ಕೆ ಕಾರ್ನ್ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತಲ್ಲ? ಹೌದು. ಇಡೀ ಕಾರ್ನ್ ಇದ್ರೆ ಚೆನ್ನಾಗಿರುತ್ತೆ. ಕಾರ್ನಲ್ಲಿ ಸ್ವಲ್ಪ ಅದನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಬೇಕು. ಜಾಸ್ತಿ ಹುಡಿಬೇಡ, ಸ್ವಲ್ಪ ಒಂದು ತುಂಡಾದ್ರೆ ಸಾಕು. ಹೌದು. ಅದರ ಏನೋ ಪೀಸ್ ಬಾಯಿ ಸಿಗಬೇಕು. ಹೌದು. ಮತ್ತೆ ಬೇರೆ ನೀವು ಕ್ಯಾರೆಟ್ ಆ ಥರನು ಕೂಡ ಆ್ಯಡ್ ಮಾಡ್ಬೋದು. ಬೀಟ್ರೂಟು ಎಲ್ಲ ತರಕಾರಿಗಳು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಅಂತ. ಅದೇ ಬಟ್ ನನ್ನ ಪ್ರಕಾರ ಕಾರ್ನ್ ಒಂದು ಹಾಕಿದರೆ ಇಲ್ಲದ್ರೆ ಹೀಗೆ ತಿಂದರೆ ಚೆನ್ನಾಗಿರುತ್ತೆ ಕಾಣುತ್ತೆ. ಹೌದು, ಒಳ್ಳೆಯದಾಗ್ತದೆ. ಸ್ವಲ್ಪ ಫ್ರೈ ಆಯಿತು. ಇದು ಇಷ್ಟೇ ಕೆಲಸ ಇದಕ್ಕೀಗ? ಇಷ್ಟೇ ಕೆಲಸ. ಇನ್ನು ತಿನ್ನೋದು ಮಾತ್ರ ಬಾಕಿ ಅಲ್ಲ? ಓಕೆ. ಹಾಲು ಒಂದು ಬಾಯ್ಲ್ ಮಾಡಿ ಇಟ್ಟರೆ ಬಟಾಟೆ ಯಾವಾಗ ಬೇಕು ಜಟಕ್ಕಂತ ಮಾಡೋದು. ಸಂಜೆ ಹೊತ್ತು ಕೂತ್ಕೊಂಡು ಒಂದು ಟೀ ಇದ್ರೆ ಅದನ್ನು ಬಿಸಿ ಇದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾವಾಗಲಿಂದ ಸ್ವಲ್ಪ ಟೇಸ್ಟ್ ಎಲ್ಲ ನಮ್ದು ಮಹಾರಾಷ್ಟ್ರ ಎಲ್ಲ ನಾರ್ತ್ ಸೈಡ್ ಇದೆ. ಸಂಜೆ ಹೊತ್ತು ಎಲ್ಲ ಚಾಟ್ಸ್ ಎಲ್ಲ ಇರ್ತದಲ್ಲ, ಅದರಲ್ಲೆಲ್ಲ ನಿಮ್ಗೆ ಸಿಗ್ತದೆ ಆಲೂ ಟಿಕ್ಕಿ ಅಂತ. ಹೌದು, ಮಹಾರಾಷ್ಟ್ರ ಆ ಕಡೆ ಎಲ್ಲ ಆಲೂ ಟಿಕ್ಕಿ ಅಂತ. ಇದು ಹೀಗೆ ಮಹಾರಾಷ್ಟ್ರದಲ್ಲಿ ಈ ಥರದೊಂದು ಸ್ಪೆಷಲ್ ಡಿಶೇ ಉಂಟಲ್ಲ? ಹೌದೌದು. ಆಲೂ ಟಿಕ್ಕಿ ಎಲ್ಲ ವಡಪಾವು, ಬಟಾಟ ವಡ ಎಲ್ಲ ಮಹಾರಾಷ್ಟ್ರದ್ದು. ಪರಿಮಾಣ ಅಂತೂ ಗಮ್ಮತ್ತು ಬರ್ತಾ ಉಂಟು. ಈಗ ನಮ್ದು ಆಲೂ ಟಿಕ್ಕಿ ರೆಡಿ ಆಗಿದೆ. ಆಲ್ಮೋಸ್ಟ್ ಬೆಂದಿದೆ. ಹೌದು, ಆಗಿದೆ. ಅದು ನಾವು ಬೇಯಿಸಿರುವುದರಿಂದ ಜಸ್ಟ್ ಅದೊಂದು ಫ್ರೈ ತರ ಒಂಥರ ಬಿಸಿ ಆದ್ರೆ ಸಾಕು. ಆಫ್ ಮಾಡಿ. ಈಗ ನಮ್ದು ಆಲೂ ಟಿಕ್ಕಿ ರೆಡಿ ಆಗಿದೆ. ಇದು ಹೀಗೆ ನೋಡುವಾಗ ಒಂದು ಬೇಕರಿಯಲ್ಲಿ ಸ್ವೀಟ್ ಥರ ಉಂಟು ನೋಡಿ ಅಲ್ಲ? ಆ ಥರ ಕೆಲವೊಂದು ಸ್ವೀಟ್ ಹಾಗೆ ಇರುತ್ತೆ, ಫೇವ್ರೇಟ್ ಟೈಪ್ ಬರುತ್ತೆ ನೋಡಿ. ಅದು ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ, ಹೇಳಿದ್ರೆ ಮಾತ್ರ ಖಾರ ಅಂತ. ಈಗ ಇದಕ್ಕೆ ಕೆಲವೆಲ್ಲ ಹಾಕ್ಲಿಕ್ಕೆ ಇದೆ. ಈಗ ನಂಗೆ ಕರೆಕ್ಟ್ ಗೊತ್ತಾಯ್ತಾ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ. ಈಗ ನೋಡಿ, ಇದು ಗ್ರೀನ್ ಚಟ್ನಿ. ಓಕೆ. ಇದು ಗ್ರೀನ್ ಚಟ್ನಿ. ಈಗ ನೋಡಿ, 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 ಇದು ಗ್ರೀನ್ ಚಟ್ನಿ. ಈಗ ನೋಡಿ,
ಅದಕ್ಕೆ ಮೊಸರಲ್ಲ, ಮೊಸರಿಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇನೆ. ಉಪ್ಪು ಹಾಕಿದ್ರೆ ಓಕೆ ಸರಿ. ಈಗೆಲ್ಲ ಕೊಟ್ಟರೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಈವ್ನಿಂಗ್ ಟೈಮಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಏನು ರೋಡ್ ಸೈಡಲ್ಲೆಲ್ಲ ಏನು ಶಾಪ್ ಇರುತ್ತಲ್ಲ ಅದರಲ್ಲಿ ಮಾಡ್ತೀನಿ. ಈಗ ಓಕೆ ಅದಕ್ಕೆ ಇದು ಓಕೆ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ ಓಕೆ. ಬಿಸಿ ಬಿಸಿಯಾದ ಆಲೂ ಟಿಕ್ಕಿ ರೆಡಿ ಅಲ್ಲ. ನಾನು ಈ ಥರ ನೀವು ಕೊಡ್ತೀರಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀವು ಚಟ್ನಿ ಅಂತ ಹೇಳಿದ್ರಲ್ಲ, ಏನು ನೆನ್ಸ್ಕೊಂಡು ತಿನ್ನೋದು ಆ ಥರದ ಅಂದ್ಕೊಂಡೆ. ಇದು ಪಕ್ಕ ನಾವೇನು ಮಸಾಲೆ ಪುರಿ ಎಲ್ಲ ತಿಂತೇವಲ್ಲ ಅದೇ ಥರ ಏನು ಇದನ್ನು ಹೀಗೆ ತಗೊಂಡು ಒಂದನ್ನು ಆಗಿ ಬಾಯಿಗೆ ಹಾಕೊಳ್ಳೋದು. ಚೆನ್ನಾಗಿ ಉಂಟು ಮ್ಯಾಮ್. ಮೊಸರು ಬೇಕಿದ್ರೆ ಅಷ್ಟು ಆ್ಯಡ್ ಜಾಸ್ತಿ ಮಾಡಿಕೊಡ್ಬೋದಲ್ಲ. ಮೇಲ್ಗಡೆ ಮಿಕ್ಸರೆಲ್ಲ ಹಾಕಿ ಗಮದಾಗಿ ಕೊಟ್ಟಿದ್ದೀರಾ. ಓಕೆ, ಟೇಸ್ಟ್ ನೋಡೋದು ಆದ್ರೆ ಈಗ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಆಲೂ ಟಿಕ್ಕಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲಾಗಿ ಮಹಾರಾಷ್ಟ್ರದ ಸ್ಪೆಷಲ್ ಡಿಶ್ ಅಂತ ಹೇಳಿದರು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಲೂ ಟಿಕ್ಕಿ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಗರಂ ಮಸಾಲಾ ಪುಡಿ, 1 ಚಮಚ ಮೆಣಸಿನ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು, 2 ಚಮಚ ಅಕ್ಕಿ ಹಿಟ್ಟು, 2 ರಿಂದ 3 ಚಮಚ ಕಾರ್ನ್ಫ್ಲೋರ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಕಾರ್ನ್ಫ್ಲೋರ್ ನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಆ ನಂತರ ಗ್ರೀನ್ ಚಟ್ನಿ, ಮೊಸರು, ಸೇವ್ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ರುಚಿಯಾದ ಆಲೂ ಟಿಕ್ಕಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.